ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ದರ್ಬಾರ್ನಲ್ಲಿ ಇವತ್ತು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಲ್ಲಾಲ ಖಾಜಿ ಸುಲ್ತಾನ್ ಉಲಮಾ AP ವಸ್ತಾದ್ರವರ 3ನೇ ಕೇರಳ ಯಾತ್ರೆ ನಿಮಿತ್ತ ಮಹಾನಾಯ ಸುಲ್ತಾನ್ ಉಮರೆ ಮೋನು AP ವಸ್ತಾದ್ರ ಮೋನು ಹಕೀಮ್ ಅಜರಿ ನಿರ್ದೇಶ ಪ್ರಕಾರ ಮೂನಾಮತ್ತೆ ಕೇರಳ ಯಾತ್ರೆ ಇತ್ತಿಕ್ಕರಿ ನಂಗೆ ಹಿಂದೆ ಎಲ್ಲರೂ ಕೂಡಿರಿ ಅಲ್ಲಾಹು ಸುಬ್ಹಾನಹು ವ ತಆಲ ಮದನ್ ತಗಲ ಹಕ್ಕ ಬರ್ಕತ್ ಕೊಂಡತು ಈ ಯಾತ್ರೆ ಸ್ವೀಕರಿಕಟ್ಟು ಮನುಷ್ಯರೊಂದಿಗೆ ಎಂಬ ಉದಾತ್ತ ಘೋಷಣೆಯೊಂದಿಗೆ ಕೇರಳ ಯಾತ್ರೆಯು ಮಹಾನಾಯ ಮದನ್ ತಗಲ್ ದರ್ಬಾರ್ನಲ್ಲಿ ಜಿಯಾರತಾಗಿ ಇಂದು ಕಾಸರಗೋಡು 5 ಗಂಟೆಗೆ ಉದ್ಘಾಟನೆ ಸಮಾರಂಭ ನಡೆಯಲಿದೆ. ಪ್ರೀತಿಯ ಎಲ್ಲ ಜನರೊಂದಿಗೆ ಹೇಳುವುದು ಒಂದೇ ಮಾತು, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಮರ್ ಅವರು ನಮ್ಮ ನಾಯಕರು. ತಮಗೆ ಗೊತ್ತಿರಬಹುದು, ಜಗತ್ತು ಕಂಡ ಉಲಮಾ ಧಾರ್ಮಿಕ ರಂಗದಲ್ಲಿ ಹಿಂದುಚ್ಚಿಕೊಂಡಿರುವ ಒಬ್ಬ ಉಲಮಾ ನಾಯಕರಿದ್ದರೆ ಅದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಉಲ್ಲಾಲ ಖಾಜಿ AP ಅಬೂಬಕರ್ ಮುಸ್ಲಿಯಾರ್ ಅವರಾಗಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ತಾಲಾ ಅವರಿಗೆ ಆಫಿಯತುಲ್ಲಾ ದೀರ್ಘ ಆಯುಸ್ಸು ನೀಡಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಒಂದು ವಿಷಯವನ್ನು ಹೇಳಿ ನಾನು ಸ್ವಾಗತಿಸುತ್ತೇನೆ. ಪ್ರೀತಿಯ ಎಲ್ಲ ಸಹೋದರರೇ, ವಿದೇಶದ ಯಮನ್ ರಾಷ್ಟ್ರದಲ್ಲಿ ಇಂಡಿಯಾ ದೇಶದ ಒಬ್ಬ ಸಹೋದರಿಗೆ ಮರಣದಂಡನೆ ಆದಾಗ ಮಾನವೀಯ ನೆಲೆಯಲ್ಲಿ ಆ ಕುಟುಂಬದವರು ವಸ್ತಾದ್ರನ್ನು ಸಂಪರ್ಕಿಸಿದಾಗ ಅಲ್ಹಮ್ದುಲಿಲ್ಲಾ ಮಾನವೀಯ ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವಿದೇಶದಲ್ಲಿ ಒಂದು ರಾಷ್ಟ್ರದ ಸುಪ್ರೀಂ ಕೋರ್ಟ್ ತೀರ್ಮಾನಿತ ಮರಣದಂಡನೆಯನ್ನು ಸುಲ್ತಾನ್ ಉಮರ್ ಅವರು ಅದಕ್ಕೆ ಸ್ಪಂದನೆ ನೀಡಿದಾಗ ಆ ಮರಣದಂಡನೆಯು ಕ್ಯಾನ್ಸಲ್ ಆಯಿತು. ಅದಾಗಿದೆ ಸುಲ್ತಾನ್ ಉಲಮಾ. ಇಂದು ನಾವು ನಮ್ಗೆ ನಾಯಕತ್ವ ಇಲ್ಲ, ನಮ್ಗೆ ಲೀಡರ್ಶಿಪ್ ಇಲ್ಲ ಎಂದ ಹೇಳುವವರಿಗೆ ಒಂದೇ ಒಂದು ಮಾತು, ನಮ್ಗೆ ಲೀಡರ್ಶಿಪ್ ಇದೆ. ಜಗತ್ತಿನ ವಿಶ್ವದ ನಾಯಕರು ನಮ್ಮಂಗಿದ್ದಾರೆ, ನಮ್ಮ ಖಾಸೆಯಾಗಿದ್ದಾರೆ. ಲೀಡರ್ಶಿಪ್ನ ಕೊರತೆ ಇಲ್ಲ. ಲೀಡರ್ಶಿಪ್ ಅನ್ನು ಅನುಸರಿಸುವ ಅನುಯಾಯಿಯವರ ಮಾತ್ರ ಕೊರತೆ ಇರುವುದು. ನಾವೆಲ್ಲರೂ ಒಟ್ಟಿಗೆ ಸುಲ್ತಾನ್ ಉಮರ್ ಅವರ ಹಿಂದೆ ಸೇರೋಣ. ಅದೇ ನಮಗೆ ನಾಯಕರಾಗಿದ್ದಾರೆ. ಪ್ರೀತಿಯ ಎಲ್ಲ ನಾಯಕರೊಂದಿಗೆ 16 ದಿವಸದ ಈ ಕೇರಳ ಯಾತ್ರೆಯು ಒಂದೇ ಒಂದು ವಾಕ್ಯ ಆಗಿದೆ, ಮನುಷ್ಯರೊಂದಿಗೆ. ಇಂದು ದೇಶದಲ್ಲಿ ನಡೆಯುವ ಅರಾಜಕತೆ, ಮನುಷ್ಯನನ್ನು ಪ್ರಾಣಿಗಿಂತಲೂ ನೀಚವಾಗಿ ನೋಡುವ ಇಂದು ಈ ದೇಶದಲ್ಲಿ ಮನುಷ್ಯರೊಂದಿಗೆ ಪ್ರೀತಿಗಾಗಿ, ಸ್ನೇಹಕ್ಕಾಗಿ, ಸಹೋದರಕ್ಕಾಗಿ, ಏಕತೆಗಾಗಿ, ಮಾನವೀಯತೆಗಾಗಿ ಹಿಂದೂ ಸುಲ್ತಾನ್ ಉಮರ್ ನಡೆಸಿರುವ ಈ ಕೇರಳ ಯಾತ್ರೆ, ಅಲ್ಹಮ್ದುಲಿಲ್ಲಾ, ಈ ಕೇರಳ ಯಾತ್ರೆಯಿಂದ ಇದು ಕೇವಲ ಮುಸಲ್ಮಾನರಿಗೆಲ್ಲ, ವಸ್ತಾದ್ರವರು ಮುಸಲ್ಮಾನರಿಗೆ ಅಂತ ಹೇಳಿಲ್ಲ, ಮನುಷ್ಯರಿಗೋಸ್ಕರ ಈ ಯಾತ್ರೆ ಇರುವುದು. ಆದ್ದರಿಂದ ಈ ಯಾತ್ರೆಯಿಂದ ನಮ್ಮ ದೇಶದ ಎಲ್ಲ ಜನತೆಯು ಪ್ರೀತಿಯನ್ನು ಕಲಿತು, ಸ್ನೇಹವನ್ನು ಕಲಿತು, ಸಹೋದರತೆಯನ್ನು ಕರೆದು, ಸೌಹಾರ್ದವನ್ನು ಕಲಿತು, ಮಾನವೀಯತೆ ಕೊಂದು ನಾವೆಲ್ಲರೂ ಜೀವಿಸಲು ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ಪ್ರೀತಿಯ ಇಂದಿನ ಕಾರ್ಯಕ್ರಮದಲ್ಲಿರುವ ನಮ್ಮೆಲ್ಲರ ಕಣ್ಮಣಿ, ನಮ್ಮ ಸುನ್ನತ್ ಜಮಾತಿನ ಎಲ್ಲ ಸಹೋದರ ಸಹೋದರಿಯರು 24 ಗಂಟೆಯೂ
ದುವಾ ಮಾಡುವ ಒಬ್ಬ ನಾಯಕರಿದ್ದರೆ ಅದು ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಆಗಿದ್ದಾರೆ. ಅದು ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಆಗಿದ್ದಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಆಫಿಯತುಲ್ಲಾ ದೀರ್ಘ ಆಯುಸ್ಸು ನೀಡಲಿ ಎಂದು ಹೇಳುತ್ತಾ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಜಮಾತಿನ ಪರವಾಗಿ. ಅದೇ ರೀತಿ ಈ ರ್ಯಾಲಿಯಲ್ಲಿ ನಾಯಕತ್ವ ಇರುವ ನಮ್ಮೆಲ್ಲರ ಕಣ್ಮಣಿ ಈ ಜಮಾತ್ರ ಪರವಾಗಿಯೂ ಸ್ವಾಗತಿಸುತ್ತಾ ಅವರಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಫಿಯತುಲ್ಲಾ ದೀರ್ಘ ಆಯುಸ್ಸು ನೀಡಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಅದೇ ರೀತಿ ಇನ್ನೊಬ್ಬ ಉಲಮಾ ನಾಯಕರು ಗೌರವಾನ್ವಿತ ಹೇಳು ಉಸ್ತಾದ್ರವರು ಈ ರ್ಯಾಲಿಯಲ್ಲಿ ಉಪನಾಯಕರಾಗಿದ್ದಾರೆ. ಅವರಿಗೂ ಆಫಿಯತುಲ್ಲಾ ದೀರ್ಘ ಆಯುಸ್ಸು ನೀಡುತ್ತಾ ಅವರಿಗೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮಲ್ಲಿರುವುದು ಇಂದಿನ ಈ ಕಾರ್ಯಕ್ರಮವು ಉಲ್ಲಾಲಕ್ಕೆ ಬಂದು ಜಿಯಾರತ್ನೊಂದಿಗೆ ಪ್ರಾರಂಭಿಸುವುದು ಎಂದು ನಮ್ಮ ಬಲ್ಲಂಗೋಡ ಉಸ್ತಾದ್ ಹೇಳಿದಾಗ ತಕ್ಷಣ ನನಗೆ ಫೋನ್ ಮಾಡಿದ್ದು ಹೇಳಿದ್ದು ಬೇರೆ ಯಾರು ಅಲ್ಲ ನನಗೆ ತಕ್ಷಣ ಫೋನ್ ಮಾಡಿ ಹೇಳಿದ್ದು ನಮ್ಮ ಕರ್ನಾಟಕದ ಸ್ಪೀಕರ್, ನಮ್ಮ ಕಣ್ಮಣಿ, ನಮ್ಮ ಶಾಸಕರು ಯುಟಿ ಖಾದರ್ ಅವರು ಹೇಳಿದ್ದು ಎಪಿ ಉಸ್ತಾದ್ ಅವರು ಉಲ್ಲಾಲಕ್ಕೆ ಜಿಯಾರತಿಗೆ ಬರ್ತಾರೆ. ಉಲ್ಲಾಲಕ್ಕೆ ಜಿಯಾರತಿಗೆ ಬಂದು ಹೋಗುವುದಲ್ಲ, ನಾವು ಅವರನ್ನು ಅದ್ದೂರಿಯಾಗಿ ಅವರಿಗೆ ಸ್ವಾಗತ ಮಾಡಬೇಕೆಂದು ಹೇಳಿದ್ದು ಪ್ರಥಮ ಬಾರಿಗೆ ನಮ್ಮ ಯುಟಿ ಖಾದರ್ ಸರ್ ಅವರಾಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಆಫಿಯತುಲ್ಲಾ ದೀರ್ಘ ಆಯಸ್ಸು ಅಲ್ಲಾಹ್ ಸುಬ್ಹಾನಹು ಆಶಿಸುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಂಜೇಶ್ವರ ಶಾಸಕರು ಅಶ್ರಫ್ ರವರಿದ್ದಾರೆ. ಅದೇ ರೀತಿ ಯಾನಪ್ಪಯ್ಯ ಅಬ್ದುಲ್ ಕುಂಜಿರವರಿದ್ದಾರೆ. ನಮ್ಮೊಂದಿಗೂ ಎಲ್ಲ ಸಮಯದಲ್ಲೂ ನಮ್ಮಂದಿರುವ ದಕ್ಷಿಣ ಜಿಲ್ಲೆಯ ಒಂದು ಉಮರಾ ಲೀಡರ್ ಅಬ್ದುಲ್ಲಾ ಕುಂಜಿ ಹಾಜರ್ ಅವರು, ಅವರಿಗೂ ಕೂಡ ಆಫಿಯತುಲ್ಲಾ ದೀರ್ಘಾಯಸ್ಸು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನೀಡಲಿ ಎಂದು ಹಾರೈಸುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಅತಾವುಲ್ಲಾ ತಂಗಲಿದ್ದಾರೆ, ನಮ್ಮೊಂದಿಗೆ ಬಾಯಾರ್ ತಂಗಲಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಕಣ್ಮಣಿ ತಾಜುಲ್ ಅವರ ನಮಗೆ ಬಿಟ್ಟು ಹೋದದ್ದು ಮಹಾನಾಯ ಕುಂಬೋಲ್ ಆಟ ಕೊಯ್ ತಂಗಲ್ರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದರ್ಗಾ ಜಿಯಾರತ್ಗಳಿಗೆ ನಮಗೆ ದುವಾದ ನೇತೃತ್ವ ಕೊಟ್ಟಿದ್ದಾರೆ. ಅವರನ್ನು ಕೂಡ ಅವರಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಫಿಯತುಲ್ಲಾ ದೀರ್ಘ ಆಯಸ್ಸು ನೀಡಲಿ ಎಂದು ಹಾರೈಸುತ್ತಾ ಅವರಿಗೂ ಈ ಕಾರ್ಯಕ್ರಮದ ಸ್ವಾಗತ ನೀಡುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಸಮಸ್ತದ ನಾವೆಲ್ಲರೂ ಪ್ರೀತಿಸುವ ಸಮಸ್ತ ಅಧ್ಯಕ್ಷರು ರೈಸುಲ್ ಉಲಮಾ ಈ ಸುಲೈಮಾನ್ ಉಸ್ತಾದ್ರವರು ಈ ಕಾರ್ಯಕ್ರಮದಲ್ಲಿ ಮುದಿ ವಯಸ್ಸಿನಲ್ಲಿ ಕೂಡ ಕೇರಳದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಫಿಯತುಲ್ಲಾ ದೀರ್ಘ ಆಯಸ್ಸು ನೀಡೆಂದು ಹಾರೈಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇರುವುದು ತಾಜುಲ್ ಅವರ ಹಿರಿಯ ಮಗ, ಹಿರಿಯ ಸುಪುತ್ರ ಹಿಂಬಿಚ್ಚ ಕಾಯ್ತಂಗಲ್ ನಮ್ಮರ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆಫಿಯತುಲ್ಲಾ ದೀರ್ಘ ಆಯಸ್ಸು ನೀಡಲಿ ಎಂದು ಹೇಳುತ್ತಾ ಅವರಿಗೂ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಹಾನಯ ಕುರ್ರತ್ ಸಾದಾತ್ ಕುರ್ರತ್ ತಂಗಲ್ ಕದ್ದಸರವರ ಸುಪುತ್ರ ಮಹಾ ಗೌರವಾನ್ವಿತ ಮಶಹೂದ್ ತಂಗಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಕಣ್ಮಣಿ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ರವರ ಸುಪುತ್ರ, ನಮಗೆ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದ ನಮ್ಮ ಸೈಯದ್ ಮದನಿ ಶರಿಯತ್ ಕಾಲೇಜಿಗೆ, ಅದೇ ರೀತಿ ದಾವಾ ಕಾಲೇಜಿಗೆ, ಇಫ್ರುಲ್ ಕುರಾನ್ ಕಾಲೇಜಿಗೆ ಎಲ್ಲ ನಿರ್ದೇಶನವನ್ನು ನೀಡುವ ಅವರ ಸುಪುತ್ರ ಡಾಕ್ಟರ್ ಹಕೀಮ್ ಅಜೀರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಎಲ್ಲ ಅಶ್ರಫ್ ತಂಗಲ್ ಆದೂರ್ ಅವರಿದ್ದಾರೆ, ಕರ್ನಾಟಕ ರಾಜ್ಯ ಹಜ್ ಕಮಿಟಿ ಸದಸ್ಯರು, ಅವರನ್ನು ಕೂಡ ಹಾರೈಸುತ್ತಾ ಅದೇ ರೀತಿ ಮಾನಿ ಉಸ್ತಾದ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತಾ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಇಸ್ಮಾಯಿಲ್ ತಂಗರಿದ್ದಾರೆ, ತೋಕೆ ಉಸ್ತಾದಿದ್ದಾರೆ, SM ರಶೀದಾಜ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರು ಕನಚೂರ್ ಮೋನಾಜಿ ಅವರಿದ್ದಾರೆ, ಸಮಯದ ಅಭಾವದಿಂದ ಬಾಯಾರ್ ತಂಗಲ್ರಿದ್ದಾರೆ, ಎಲ್ಲ ನಮ್ಮ ಫೈಜ್ ಉಸ್ತಾದರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಎದುರುಗಡೆಯಲ್ಲಿರುವ
ಪ್ರೀತಿಯ ಎಲ್ಲ ಸಹೋದರರಿಗೂ ಒಂದೇ ಮಾತು ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಕ್ತಾಯಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.